ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇವತ್ತಿನ ಈ ಧ್ಯಾನವನ್ನು ದೇವರ ವಾಕ್ಯವನ್ನು ಆಲಿಸುತ್ತಾ ನಾವು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 11 ವಾಕ್ಯ 20ರಿಂದ 26 ತನಕ. ವಿಶ್ವಾಸಭರಿತ ಪ್ರಾರ್ಥನೆ. ಬೆಳಿಗ್ಗೆ ಅವರೆಲ್ಲರೂ ಅದೇ ಮಾರ್ಗವಾಗಿ ಹಿಂದಿರುವಾಗ ಅಂಜೂರದ ಮರವು ಬೇರು ಸಹಿತ ಒಣಗಿರುವುದನ್ನು ಕಂಡರು. ಪೇತ್ರನು ಹಿಂದಿನ ದಿನ ನಡೆದುದನ್ನು ಸ್ಮರಿಸಿಕೊಂಡು ಯೇಸು ಸ್ವಾಮಿಗೆ, ಗುರುವೇ, ತಾವು ಶಪಿಸಿದ ಆ ಅಂಜೂರದ ಮರ ಈಗ ಒಣಗಿ ಹೋಗಿದೆ ಎಂದನು. ಅದಕ್ಕೆ ಯೇಸು, ನಿಮಗೆ ದೇವರಲ್ಲಿ ವಿಶ್ವಾಸವಿರಲಿ. ಆಗ ಯಾವನಾದರೂ ಈ ಬೆಟ್ಟಕ್ಕೆ, ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಮನಸ್ಸಿನಲ್ಲಿ ಸಂದೇಹ ಪಡದೆ ಅದು ಸಂಭವಿಸುವುದೆಂದು ವಿಶ್ವಾಸಿಸಿದರೆ, ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ, ಅವನು ಹೇಳಿದಂತೆಯೇ ಆಗುವುದು. ಆದುದರಿಂದ ನೀವು ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಪಡೆದಂತಾಯಿತೆಂದು ವಿಶ್ವಾಸಿಸಿರಿ, ಅದು ಲಭಿಸುವುದು ನಿಶ್ಚಯವೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರಿಗಾದರೂ ವಿರೋಧವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ಕ್ಷಮಿಸಿಬಿಡಿ. ಆಗ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿಬಿಡುವರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ನಾವು ಮಾಡುವಂಥ ಪ್ರಾರ್ಥನೆ ಅದು ಫಲಭರಿತವಾಗಬೇಕಿದ್ದರೆ ನಮ್ಮ ಪ್ರಾರ್ಥನೆ ವಿಶ್ವಾಸಭರಿತವಾಗಬೇಕು. ಇದರ ಅರ್ಥ ಏನು? ಒಂದು ಚಿಕ್ಕ ಘಟನೆಯ ಮುಖಾಂತರ ಇದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವ. ಓರ್ವ ಗುರುಗಳು ಧರ್ಮ ಕೇಂದ್ರದ ಜನರಿಗೆ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಒಂದು ದೇವಾಲಯವನ್ನು ಕಟ್ಟಿದರು. ಆ ದೇವಾಲಯ ಕಟ್ಟಿದ್ದು ಒಂದು ಬೆಟ್ಟದ ಬದಿಯಲ್ಲಿ. ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಕ್ರಮೇಣ ಇತರರು ನೀಡಿದಂಥ ದೂರಿನನ್ವಯ ಬಂದು ಗುರುಗಳಿಗೆ ಹೇಳಿದರು, ಗುರುಗಳೇ, ನೀವು ದೇವಾಲಯವನ್ನು ಕಟ್ಟಿದ್ದೀರಿ, ಆದರೆ ಅದು ಬೆಟ್ಟದ ಸಮೀಪದಲ್ಲಿ ಉಂಟು. ಎಲ್ಲಿಯಾದರೂ ಬೆಟ್ಟ ಕುಸಿದು ಬಿದ್ದರೆ ಈ ದೇವಾಲಯದಲ್ಲಿ ಪ್ರಾರ್ಥಿಸುವಂಥ ಜನರಿಗೆ ಅಪಾಯವಾಗುವಂಥ ಸಂಭವ ಉಂಟು. ಆದ್ದರಿಂದ ನೀವು ಈ ದೇವಾಲಯವನ್ನು ತೆರವುಗೊಳಿಸಬೇಕು ಎಂಬುದಾಗಿ. ಗುರುಗಳಿಗೆ ತುಂಬ ಬೇಸರವಾಯಿತು, ಚಿಂತೆ ಕೂಡ ಆಯಿತು. ಯಾಕಂತ ಹೇಳಿದರೆ ದೇವಾಲಯವನ್ನು ತೆರವುಗೊಳಿಸುವುದು ಸುಲಭದ ಕೆಲಸವಲ್ಲ. ಹಲವಾರು ಜನರಿಂದ ಬಂದಂಥ ಆ ದೇಣಿಗೆಯನ್ನು ಪಡೆದು ಕಟ್ಟಿದಂಥ ದೇವಾಲಯ ತೆರವುಗೊಳಿಸುವುದು ತುಂಬ ಕಷ್ಟದ ಸಂಗತಿ. ಅನೇಕರಿಗೆ ಬೇಸರ ಆಗುತ್ತದೆ. ಅಷ್ಟು ಮಾತ್ರ ಅಲ್ಲದೆ ಇನ್ನು ಪುನಃ ಒಂದು ದೇವಾಲಯವನ್ನು ಕಟ್ಟಬೇಕು, ಮತ್ತು ಅದಕ್ಕೆ ಪುನಃ ಹಣ ಸಂಗ್ರಹ ಮಾಡಬೇಕು. ಆದ್ದರಿಂದ ಅದು ಸುಲಭದ ಕೆಲಸವಲ್ಲ. ಗುರುಗಳು ಚಿಂತೆ ಮಾಡಿದರು.
ಏನು ಮಾಡುವುದು ಅಂತ ಹೇಳಿಕೊಂಡು 1 ತಿಂಗಳ ಸಮಯವನ್ನು ಕೊಟ್ಟಿದ್ದಾರೆ ಅವರಿಗೆ. ಈ ದೇವಾಲಯವನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದರೆ ಬೆಟ್ಟ ಜರಿದು ಬಿದ್ದು ಏನಾದರೂ ಅನಾಹುತ ಆಗಬಹುದು ಎಂಬುದಾಗಿ. ಗುರುಗಳು ಸ್ವಾಭಾವಿಕವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದರು ದೇವರಲ್ಲಿ. ಹೇಗಾದರೂ ಮಾಡಿ ಈ ದೇವಾಲಯವನ್ನು ಉಳಿಸು ದೇವರೇ ಅಂತ ಹೇಳಿಕೊಂಡು 1 ವಾರ ಹೋಯಿತು. ಏನು ಕೂಡ ಪರಿಹಾರ ಕಾಣಲಿಲ್ಲ. 2ನೇ ವಾರ ಹೋಯಿತು, ಪರಿಹಾರ ಕಾಣಲಿಲ್ಲ. ಚಿಂತೆ ಜಾಸ್ತಿ ಆಗ್ತಾ ಹೋಯಿತು. ಇನ್ನು ಹೇಗೆ ಈ ದೇವಾಲಯವನ್ನು ಉಳಿಸುವುದು? ಉಳಿದಿರುವುದು ಕೇವಲ 15 ದಿವಸಗಳು ಮಾತ್ರ. ಏನು ಮಾಡುವುದು ಅಂತ ತಿಳಿಯಲಿಲ್ಲ. ಆದರೂ ಕೂಡ ದೇವರ ಮೇಲಿನ ನಂಬಿಕೆಯನ್ನು ಮಾತ್ರ ಕಡಿಮೆ ಮಾಡಲಿಲ್ಲ. ಪ್ರಾರ್ಥಿಸುತ್ತಾ ಹೋದರು, ಏನೇ ಆಗಲಿ ಇದು ದೇವರ ಕೈಯಲ್ಲಿ ಬಿಡುತ್ತೇನೆ. ದೇವರಿಗೆ ಇಷ್ಟ ಉಂಟಾದರೆ ಈ ದೇವಾಲಯ ಉಳಿದಿರಬಹುದು, ಇಷ್ಟ ಇಲ್ಲದಿದ್ದರೆ ದೇವರ ಇಚ್ಛೆಗೆ ತಲೆಗೆ ಬಾಗುತ್ತೇನೆ ಅಂತ ಹೇಳಿಕೊಂಡು ಅವರು ತಮ್ಮ ಪ್ರಾರ್ಥನೆಯನ್ನು ಮುಂದುವರಿಸಿದರು. 3ನೇ ವಾರ ಹೋಯಿತು, ಏನಾಗಲಿಲ್ಲ. ತಾನು ಮಾಡಿದಂಥ ಪ್ರಾರ್ಥನೆ ದೇವರು ಕೇಳಿಸ್ತಾರೋ ಇಲ್ವೋ? ಇನ್ನು ಕೇವಲ 1 ವಾರ ಉಳಿಯುವುದು. ಏನು ಮಾಡುವುದಂತ ತೋಚಲಿಲ್ಲ. ತುಂಬ ವ್ಯಥೆ ಆಯಿತು. ಆದರೆ ಒಂದು ವಿಚಾರ ಅಂತೂ ಅವರ ಮನಸ್ಸಿನಲ್ಲಿ ದೃಢ ಇತ್ತು, ಕೊನೆಯ ದಿನ ತನಕ ನಾನು ಪ್ರಾರ್ಥನೆ ಮಾಡುತ್ತೇನೆ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡ್ತೇನೆ. ದೇವರ ಇಚ್ಛೆ ಆದರೆ ಈ ದೇವಾಲಯ ಉಳಿಯುತ್ತದೆ, ಇಲ್ಲದಿದ್ದರೆ ದೇವರ ಇಚ್ಛೆಗೆ ನಾನು ಮಾರು ಹೋಗುತ್ತೇನೆ ಎಂಬುದಾಗಿ. ಕೇವಲ 1 ವಾರ ಮಾತ್ರ ಉಳಿದಿದೆ. ಪ್ರಿಯರೇ, ಗುರುಗಳು ದೇವರ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದರು. ಆ ಕೊನೆಯ ವಾರದಲ್ಲಿ ಯಾರೋ ಒಬ್ಬರು ದೇವಾಲಯದತ್ತ ಬರುವಂಥದ್ದು ಕಾಣಿಸಿತು. ಅವರು ವಾಹನಗಳಲ್ಲಿ ಬಂದಿದ್ದರು. ಗುರುಗಳಿಗೆ ಅನ್ನಿಸಿತು ಏನೋ ಅಧಿಕಾರಿಗಳು ಬಂದು ಇನ್ನು ಅದನ್ನು ಆದಷ್ಟು ಬೇಗ ತೆರವು ಮಾಡಲಿಕ್ಕೆ ಅವರು ಒತ್ತಡ ತರ್ತಾರಂತ ಹೇಳಿಕೊಂಡು. ಆದರೆ ಈ ವಾಹನಗಳಲ್ಲಿ ಬಂದಂಥ ಜನರು ಅವರು ಒಂದು ಕಂಪೆನಿಯ ಅಧಿಕಾರಿಗಳಾಗಿದ್ದರು. ಅದೇ ಊರಿನಲ್ಲಿ ಒಂದು ಕಂಪೆನಿ ಅವರಿಗೆ ಆರಂಭ ಮಾಡಲಿಕ್ಕಿತ್ತು. ಮತ್ತು ಅವರು ಬಂದು ಗುರುಗಳ ಹತ್ರ ಹೇಳಿದರು, ನೋಡಿ ಗುರುಗಳೇ, ನಮ್ಮ ಈ ಊರಿನಲ್ಲಿ ಜನರ ಅಭಿವೃದ್ಧಿಗಾಗಿ ಒಂದು ಕಂಪೆನಿಯನ್ನು ನಾವು ಆರಂಭ ಮಾಡುತ್ತೇವೆ, ಹಲವಾರು ಜನರಿಗೆ ಇದರಲ್ಲಿ ಕೆಲಸ ಸಿಗುತ್ತದೆ ಅಂತ ಹೇಳಿಕೊಂಡು. ಗುರುಗಳು ಯೋಚನೆ ಮಾಡಿದರು, ಆಗ್ಬಹುದು, ಈ ಕಂಪೆನಿಗೆ ಏನಾದರೂ ಆರಂಭ ಮಾಡುವಾಗ ಆಶೀರ್ವಚನಕ್ಕಂತ ಇವರು ಕರೀಲಿಕ್ಕೆ ಬಂದಿರಬಹುದು ಅಂತ ಹೇಳಿಕೊಂಡು. ಅದನ್ನು ಹೇಳುವುದರ ಬದಲಿಗೆ ಅವರು ಹೇಳಿದರು, ನಿಮ್ಮಿಂದ ಒಂದು ಉಪಕಾರ ಆಗಬೇಕು ನಮಗೆ ಅಂತ ಹೇಳಿಕೊಂಡು. ಗುರುಗಳಿಗೆ ಅರ್ಥ ಆಗಲಿಲ್ಲ. ಏನೋ ಈ ಸ್ಥಳೀಯ ಅಧಿಕಾರಿಗಳು ಕಂಪೆನಿಯವರನ್ನು ಕಳಿಸಿರಬಹುದು ಈ ದೇವಾಲಯವನ್ನು ತೆರವು ಮಾಡಲಿಕ್ಕೆ ಅಂತ ಹೇಳಿಕೊಂಡು. ಆ ಅಧಿಕಾರಿ ಹೇಳಿದರು, ಗುರುಗಳ ಆ ಒಂದು ಆಶ್ಚರ್ಯಕ್ಕೆ ಎಡೆ ಮಾಡಿಕೊಟ್ಟು, ಗುರುಗಳೇ, ಈ ದೇವಾಲಯದ ಹತ್ತಿರ ಬೆಟ್ಟ ಉಂಟು, ಈ ಬೆಟ್ಟ ನಮಗೆ ಬೇಕು. ಆ ಬೆಟ್ಟವನ್ನು ಅಗೆದು ಮಣ್ಣೆಲ್ಲ ತೆಗೆಯುತ್ತೇವೆ ನಾವು. ನಮಗೆ ಕಂಪೆನಿ ಆರಂಭ ಮಾಡಲಿಕ್ಕೆ ಇರುವಂತಹ ಜಾಗದಲ್ಲಿ ಮಣ್ಣು ಬೇಕು ನಮಗೆ. ಎಲ್ಲೆಲ್ಲಿ ಹೋಗುವುದರ ಬದಲಿಗೆ ಇಲ್ಲಿ ಹತ್ತಿರದಲ್ಲೇ ಬೆಟ್ಟ ಉಂಟು. ಈ ಬೆಟ್ಟವನ್ನು ತೆಗೆದರೆ ಜಾಗ ಕೂಡ ಖಾಲಿ ಆಗ್ತದೆ, ಮಣ್ಣು ನಮಗೆ ಉಪಕಾರಕ್ಕೆ ಬರ್ತದೆ. ಮತ್ತು ನಾವು ನಿಮ್ಮ ದೇವಾಲಯವನ್ನು ಇನ್ನೂ ಕೂಡ ಸದೃಢಗೊಳಿಸಲು, ಚಂದಗೊಳಿಸಲು ನಾವು ಹಣ ಕೂಡ ಕೊಡುತ್ತೇವೆ ಅಂತ ಹೇಳಿಕೊಂಡು. ಪ್ರಿಯರೇ, ಎಂಥ ಒಂದು ಅದ್ಭುತ, ಎಂಥ ಒಂದು ಅದ್ಭುತ. ಇವತ್ತಿನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ ಏನಂತ ಹೇಳಿದರೆ, ನಿಮಗೆ ವಿಶ್ವಾಸ ಇದ್ದರೆ ದೇವರಲ್ಲಿ ವಿಶ್ವಾಸವಿರಲಿ, ಆಗ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದರೆ ಸಾಕು, ಅದು ಹಾಗೇನೆ ನಡೆಯುವುದಂತ ಯೇಸು ಸ್ವಾಮಿ ನಾನು ನಿಶ್ಚಯವಾಗಿ ನಿಮಗೆ ಹೇಳುತ್ತೇನೆ ಅಂತ ಹೇಳುತ್ತಾರೆ. ಹೇಳಿದಂತೆ ನಿಮಗೆ ಆಗುವುದಂತ ಹೇಳಿಕೊಂಡು. ಪ್ರಿಯರೇ, ಯೇಸು ಸ್ವಾಮಿ ಆ ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ಅಂಜೂರದ ಮರವನ್ನು ಕಂಡರು. ಆ ಮರ ಆ ಹೊತ್ತಿಗೆ ಹಣ್ಣು ಇರಲಿಲ್ಲ ಮರದಲ್ಲಿ.
ಯೇಸು ಸ್ವಾಮಿ ಹಸಿವಿನಿಂದ ಇರುವಾಗ ಆ ಮರದ ಹತ್ತಿರ ಹೋದರೂ ಹಣ್ಣಿರಲಿಲ್ಲ, ಹಣ್ಣು ಆಗುವಂಥ ಸಮಯ ಕೂಡ ಅಲ್ಲ ಅದು. ಆಗ ಯೇಸು ಸ್ವಾಮಿ ಹೇಳಿದರು, ಇನ್ನು ಮುಂದಕ್ಕೆ ನಿನ್ನಿಂದ ಹಣ್ಣು ಯಾರು ಕೂಡ ತಿನ್ನದಿರಲಿ ಅಂತ ಹೇಳಿಕೊಂಡು ಮುಂದಕ್ಕೆ ಅವರು ದೇವಾಲಯಕ್ಕೆ ಹೋದರು. ಮರುದಿವಸ ಅದೇ ದಾರಿಯಲ್ಲಿ ಬರುವಾಗ ಪೇತ್ರನು ನೋಡಿದನು ಆ ಮರವನ್ನು, ಅಂಜೂರದ ಮರವನ್ನು, ಅದೆಲ್ಲ ಒಣಗಿ ಹೋಗಿದೆ. ಮುಂಚಿನ ದಿವಸ ಹೇಳಿದ್ದರು, ಮರುದಿವಸ ಆ ಮರ ಎಲ್ಲ ಒಣಗಿ ಹೋಗಿದೆ. ಆಗ ಪೇತ್ರ ಹೇಳುತ್ತಾನೆ, ಗುರುಗಳೇ, ನೀವು ನಿನ್ನೆ ಹೇಳಿದ್ದೀರಿ ಈ ಮರಕ್ಕೆ ಇನ್ನು ಮುಂದೆ ನಿನ್ನ ಹಣ್ಣು ಯಾರು ಕೂಡ ತಿನ್ನದಿರಲಿ ಅಂತ ಹೇಳಿಕೊಂಡು, ಇವತ್ತು ನೋಡಿ ಈ ಮರ ಎಲ್ಲ ಒಣಗಿ ಹೋಗಿದೆ ಅಂತ ಹೇಳಿಕೊಂಡು. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳುತ್ತಾರೆ, ನಿಮ್ಮಲ್ಲಿ ವಿಶ್ವಾಸವಿರಲಿ. ನೀವು ವಿಶ್ವಾಸವಿಟ್ಟು ದೇವರಲ್ಲಿ ಪ್ರಾರ್ಥಿಸಿದಾಗ ಮತ್ತೆ ಅದು ಸಾಧ್ಯ ಅಂತ ನಂಬಿದಾಗ ಒಂದು ಬೆಟ್ಟಕ್ಕೆ ನೀವು ಹೇಳಿರಿ, ಈ ಬೆಟ್ಟ ಇಲ್ಲಿಂದ ಹೋಗಿ ಸಮುದ್ರದಲ್ಲಿ ಹೋಗಿ ನಿಲ್ಲಲಿ ಅಂತ ಹೇಳಿಕೊಂಡು, ಮತ್ತು ನೀವು ಸಂದೇಹವಿಲ್ಲದೆ ಹಾಗೆ ಪ್ರಾರ್ಥಿಸಿದಾಗ ಆ ಬೆಟ್ಟ ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ಅಂತ ಯೇಸು ಸ್ವಾಮಿ ಹೇಳಿದ್ದನ್ನು ಇವತ್ತಿನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಆ ದೇವಾಲಯದ ಆ ಘಟನೆಯಿಂದ ನಾವು ನೋಡಿದೆವು ಯಾವ ರೀತಿ ಆ ಗುರುಗಳು, ಅಧಿಕಾರಿಗಳು ಬಂದು ಹೇಳಿದಾಗ ಈ ದೇವಾಲಯವನ್ನು ತೆರವುಗೊಳಿಸಬೇಕು, ಬೆಟ್ಟ ಜರಿದು ಬಂದರೆ ಇದಕ್ಕೆ ಅನಾಹುತ ಉಂಟಂತ ಹೇಳಿದಾಗ ಗುರುಗಳು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿದರು. ಅಷ್ಟರ ತನಕ ಬೆಟ್ಟದ ಬಗ್ಗೆ ಯಾರು ಕೂಡ ಯೋಚನೆ ಮಾಡಲಿಲ್ಲ. ಎಲ್ಲಿಂದಲೂ ಜನರು ಬಂದರು ಮತ್ತೆ ಹೇಳಿದರು, ಬೆಟ್ಟವನ್ನು ನಾವು ತೆಗೆದುಕೊಂಡು ಹೋಗುತ್ತೇವೆ, ಮಣ್ಣನ್ನು ತೆಗೆದುಕೊಂಡು ಹೋಗುತ್ತೇವೆ, ನಮಗೆ ಬೇಕು. ಅಷ್ಟು ಮಾತ್ರ ಅಲ್ಲದೆ ಈ ದೇವಾಲಯವನ್ನು ಸದೃಢಗೊಳಿಸಲು, ಈ ದೇವಾಲಯವನ್ನು ಚಂದಗೊಳಿಸಲು ನಾವು ಇನ್ನೂ ಕೂಡ ಹಣ ನೀಡುತ್ತೇವೆ ಅಂತ ಹೇಳಿಕೊಂಡು. ಪ್ರಿಯರೇ, ಯಾವಾಗ ಮನುಷ್ಯರು, ನಾವು ಭಕ್ತಾದಿಗಳು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸುತ್ತೇವೆ, ಆಗ ಬೆಟ್ಟ ಕೂಡ ಅದು ನಮ್ಮ ಆಜ್ಞೆಯನ್ನು ಪಾಲಿಸುವುದು ಅಥವಾ ದೇವರು ನಾವು ಪ್ರಾರ್ಥನೆ ಮಾಡಿದ್ದನ್ನು ನಮಗೆ ನೀಡುವರು ಎಂಬುದನ್ನು ಈ ಘಟನೆ ಮುಖಾಂತರ ನಾವು ನೋಡುತ್ತೇವೆ. ನಾವು ಮಾಡಿದಂಥ ಪ್ರಾರ್ಥನೆ ಫಲಪ್ರದವಾಗಬೇಕಿದ್ದರೆ ನಾವು ಮಾಡುವಂಥ ಪ್ರಾರ್ಥನೆ ವಿಶ್ವಾಸಭರಿತವಾಗಬೇಕು. ನಾವು ತುಂಬ ಸಲ ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಪ್ರತಿ ಸಲ ಅದ್ಭುತ ಆಗುವುದಿಲ್ಲ. ಕೆಲವರು ಪ್ರಾರ್ಥನೆ ಮಾಡುತ್ತಾರೆ, ಅವರ ಪ್ರಾರ್ಥನೆಯಲ್ಲಿ ಅದ್ಭುತಗಳಾಗುತ್ತೇವೆ. ಯಾಕೆ? ಇನ್ನೊಂದು ಗುಟ್ಟನ್ನು ಕೂಡ ವಿಚಾರವನ್ನು ಯೇಸು ಸ್ವಾಮಿ ಈ ಸಂದರ್ಭದಲ್ಲಿ ನಮಗೆ ಹೇಳುತ್ತಾರೆ, ಪ್ರಾರ್ಥನೆ ಮಾಡುವಾಗ ಏನಾಗಬೇಕಂತ ಹೇಳಿಕೊಂಡು. ಇದಲ್ಲದೆ ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರಿಗಾದರೂ ವಿರೋಧವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ಕ್ಷಮಿಸಿಬಿಡಿ ಅಂತ ಹೇಳಿಕೊಂಡು. ಯಾಕಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ ಎಲ್ಲಿಯಾದರೂ ವೈರತ್ವ ಇದ್ದರೆ, ನಮ್ಮ ಮನಸ್ಸಿನಲ್ಲಿ ಯಾವಾಗಲಾದರೂ ವೈಷಮ್ಯ ಇದ್ದರೆ ಆ ಪ್ರಾರ್ಥನೆ ಫಲಪ್ರದವಾಗುವುದಿಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹೊರಗಿರುವಂಥ ಬೆಟ್ಟಕ್ಕೆ ಆಜ್ಞೆ ಮಾಡ್ಬೋದು, ಇಲ್ಲಿಂದ ಹೋಗಿ ನೀನು ಸಮುದ್ರದಲ್ಲಿ ನಿಲ್ಲು ಅಂತ ಹೇಳಿಕೊಂಡು ಬೆಟ್ಟ ಅದನ್ನು ಕೇಳ್ಬೋದು. ಆದರೆ ನಮ್ಮ ಒಳಗಡೆ ಬೆಟ್ಟ ಇದ್ದರೆ ಆ ಬೆಟ್ಟವನ್ನು ಮೊದಲು ನಾವು ಹೊರಕ್ಕೆ ತಳ್ಳಿ ಹಾಕಬೇಕು. ನಮ್ಮ ಒಳಗಿರುವಂಥ ಬೆಟ್ಟಗಳು ಯಾವುವು? ವೈರತ್ವ. ನಮ್ಮ ಒಳಗಿರುವಂಥ ಬೆಟ್ಟಗಳು ಅಂತ ಹೇಳಿದರೆ ದ್ವೇಷ. ಈ ಬೆಟ್ಟಗಳು ಒಳಗಿಟ್ಟುಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗೆ ಫಲ ಸಿಗುವುದಿಲ್ಲ. ಕೆಲವು ಸಾರಿ ನಾವು ನೋಡ್ತೇವೆ, ಆ ಬೆಟ್ಟಗಳನ್ನು 1 ಇಂಚು ಕೂಡ ಅಲುಗಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಇತ್ತೀಚೆಗೆ ಅಮೆರಿಕದಲ್ಲಿನ ಓರ್ವ ರಾಜಕಾರಣಿ, ಅವರು ಸಾಯುತ್ತಾರೆಂತ ನಿಘಂಟಾಯಿತು. ಯಾಕಂತ ಹೇಳಿದ್ರೆ ವೈದ್ಯರು ಹೇಳಿದರು, ಇನ್ನು ನೀವು ವಾಸಿಸುವುದಿದ್ರೆ, ಜೀವಿಸುವುದಿದ್ರೆ ಇಷ್ಟೇ ದಿನಗಳು ಅಂತ ಹೇಳಿಕೊಂಡು ಅವರು ಅವರ ಸಾವಿಗೆ ಎಲ್ಲ ಥರದ ತಯಾರಿಯನ್ನು ಮಾಡಿದರು, ಏನೆಲ್ಲ ನಡೀಬೇಕು ಆ ದಿವಸ ಅಂತ ಹೇಳಿಕೊಂಡು. ಮತ್ತೆ ಅವರ ಒಂದು ಕೊನೆಯ ಇಚ್ಛೆಯನ್ನು ಕೂಡ ಬರೆದಿಟ್ಟರು. ಅದೇನಂತ ಹೇಳಿದರೆ, ಅವರ ವೈರಿ ಆ ದಿವಸ ಅವರ ಈ ಅಂತ್ಯಕ್ರಿಯೆಗೆ ಬರಬಾರದು ಅಂತ ಹೇಳಿಕೊಂಡು. ಪ್ರಿಯರೇ, ನಮ್ಮ ಜೀವನ ಕೊನೆ ಉಸಿರು ಎಳೆಯುವಾಗ ಮುಗಿದು ಹೋಯಿತು, ಅಲ್ಲಿ ಎಲ್ಲವೂ ಕೂಡ ಮುಗಿದು ಹೋಗ್ತದೆ, ಮತ್ತೆ ನಾವೇನನ್ನು ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಈ ಓರ್ವ ವ್ಯಕ್ತಿ ನೋಡಿ, ರಾಜಕಾರಣಿ
ಹಲವಾರು ವರ್ಷ ಜನರ ಮಧ್ಯೆ ವಾಸಿಸಿಕೊಂಡಿರುವಂಥ ವ್ಯಕ್ತಿ, ಎಲ್ಲ ಕಡೆಯಲ್ಲಿ ಎಲ್ಲರಿಗೂ ಕೂಡ ಪರಿಚಯ ಇದ್ದಂಥ ವ್ಯಕ್ತಿ. ಕೊನೆಯ ಇಚ್ಛೆ, ಲಾಸ್ಟ್ ಟೆಸ್ಟಮೆಂಟ್ ವಿಲ್ ಏನಂತ ಹೇಳಿದರೆ, ನನ್ನ ವೈರಿ ನನ್ನ ಅಂತ್ಯಕ್ರಿಯಕ್ಕೆ ಬರಬಾರದಾಗಿ ಅವರು ಬರೆದಿಟ್ಟಿದ್ದರು. ಕೇವಲ ಈ ಪ್ರಪಂಚದಲ್ಲಿ ಇರುವ ತನಕ ಮಾತ್ರ ಅಲ್ಲ, ನಂತರ ಕೂಡ ಆ ವೈರತ್ವ ಮುಂದುವರಿಸಿಕೊಂಡು ಹೋಗಬೇಕು. ಎಂಥ ಒಂದು ವಿಚಾರಗಳು ಪ್ರಿಯರೇ, ಎಂಥ ವಿಚಾರಗಳು. ಇನ್ನೊಬ್ಬರು ಆಸ್ಪತ್ರೆಯಲ್ಲಿ ಇರುವಂಥ ಓರ್ವರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರಂತೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಅವರನ್ನು ನೋಡಲಿಕ್ಕೆ ಹೋದರು. ಯಾಕಂತ ಹೇಳಿದ್ರೆ ಇನ್ನೇನು ಸ್ವಲ್ಪ ಸಮಯ ಅವರು ಜೀವಿಸ್ತಾರೆ, ಅದಕ್ಕಾಗಿ ನಂತರ ಹೋಗಿ ಅವರ ಶವವನ್ನು ನೋಡುವುದರ ಬದಲಿಗೆ ಜೀವ ಇರುವಾಗಲೇ ಏನಾದರೂ ಅವರನ್ನು ಮಾತಾಡಿಸಿಕೊಂಡು ಬರುವಂತ ಹೇಳಿಕೊಂಡು ಅವರು ಬಾಗಿಲು ತೆರೆದು ಒಳಗೆ ಹೋಗುತ್ತಿರುವಾಗ ಆ ಮಂಚದಲ್ಲಿದ್ದಂಥ ರೋಗಿ ಅವರು ಒಳಗೆ ಬರುವಂಥ ವ್ಯಕ್ತಿಯನ್ನು ಕಂಡರು. ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ತಿರುಗಿ ಮಲಗಿದರು, ಗೋಡೆ ಹತ್ರ ಮುಖ ಮಾಡಿದರು. ಯಾಕಂತ ಹೇಳಿದರೆ, ನನಗೆ ನಿಮ್ಮ ಹತ್ರ ಮಾತನಾಡಲಿಕ್ಕೆ ಇಲ್ಲ, ಬೇಡ. ಪ್ರಿಯರೇ, ಇಂಥ ಎಲ್ಲ ಗುಡ್ಡಗಳನ್ನು, ಬೆಟ್ಟಗಳನ್ನು, ಪರ್ವತಗಳನ್ನು ನಮ್ಮ ಒಳಗಿಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗೆ ಹೇಗೆ ಫಲ ಸಿಗಬಹುದು? ದೇವರಲ್ಲಿ ಹೇಗೆ ಪ್ರಾರ್ಥನೆ ಹೋಗ್ತದೆ? ಯೇಸು ಸ್ವಾಮಿ ನಿಮ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಅತಿ ಚಿಕ್ಕ ಸಹೋದರ ಸಹೋದರಿಯರಲ್ಲಿ ನೀವು ಏನನ್ನು ಮಾಡುತ್ತೀರೋ ಅದು ನೀವು ನನಗೆ ಮಾಡುತ್ತೀರಿ ಅಂತ ಹೇಳಿದರೆ, ದೇವರು ಯೇಸು ಸ್ವಾಮಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಅವರು ವಾಸವಾಗಿದ್ದಾರೆ. ಯಾಕಂತ ಹೇಳಿದರೆ, ಮನುಷ್ಯನ ಜೀವ, ಮನುಷ್ಯನ ಹೃದಯ ದೇವರ ದೇವಾಲಯ. ಅದಕ್ಕಾಗಿ ಯಾವಾಗ ನಾವು ಇನ್ನೊಬ್ಬ ವ್ಯಕ್ತಿ ಹತ್ರ ದ್ವೇಷವನ್ನು ಇಟ್ಟುಕೊಳ್ಳುತ್ತೇವೆ, ಯಾವಾಗ ನಾವು ಇನ್ನೋರ್ವ ವ್ಯಕ್ತಿ ಹತ್ರ ವೈರತ್ವವನ್ನು ಇಟ್ಟುಕೊಳ್ಳುತ್ತೇವೆ, ಇನ್ನೊಂದು ಮಾತಿನಲ್ಲಿ ಹೇಳುವುದಿದ್ದರೆ ನಾವು ದೇವರಲ್ಲೇ ವೈರತ್ವವನ್ನು ಇಟ್ಟುಕೊಳ್ಳುತ್ತೇವೆ. ಯಾಕೆಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯರಲ್ಲಿ ದೇವರು ವಾಸಿಸುತ್ತಾರೆ. ಪ್ರತಿಯೊಬ್ಬ ಮನುಷ್ಯರನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ಪ್ರತಿಯೊಬ್ಬರಲ್ಲಿ ಕೂಡ ದೇವರಿದ್ದಾರೆ. ನಾವು ಅವರಲ್ಲಿ ವೈರತ್ವವನ್ನು ಕಟ್ಟಿಕೊಳ್ಳುವುದು, ಅವರಲ್ಲಿ ದ್ವೇಷವನ್ನು ಕಟ್ಟಿಕೊಳ್ಳುವುದು ಅಂತ ಹೇಳಿದರೆ ನಾವು ದೇವರಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳುವುದು ಎಂಬುದಾಗಿ ಅರ್ಥ. ನಮಗೆ ಯಾರಾದರೂ ವೈರಿಗಳು ಇದ್ದಾರಂತೆ ಯೋಚನೆ ಮಾಡುವ. ಆ ವೈರಿಗಳ ಹತ್ರ ಹೋಗಿ ನಮಗೆ ಸಂಭಾಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಏನಾದರೂ ಮಾತನಾಡಿದರೂ ಕೂಡ ಅದು ಸುಲಲಿತವಾಗಿ ಮಾತಾಡಲಿಕ್ಕೆ ಆಗುವುದಿಲ್ಲ, ಬಂದಾಗ್ತದೆ, ನಮಗೆ ಕಟ್ಟುತ್ತದೆ, ಸರಿಯಾಗಿ ಮಾತಾಡಲಿಕ್ಕೆ ಆಗಲ್ಲ. ಸಿಟ್ಟಿನಿಂದ ಏನಾದರೂ ಹೇಳುತ್ತೇವೆ, ನಮಗೇನಾದರೂ ಕೆಲಸ ಮಾಡಲಿಕ್ಕೆ ಉಂಟಂತ ಯೋಚನೆ ಮಾಡುವ. ನಮ್ಮ ವೈರಿಗಳ ಹತ್ರ ಹೋಗಿ ಅದನ್ನು ಹೇಳಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಆ ಸಿಟ್ಟು, ಆ ವೈರತ್ವ, ಆ ದ್ವೇಷ ನಡುವಿನಲ್ಲಿ ಬರ್ತದೆ, ಗೋಡೆಯಾಗಿ ನಿಲ್ಲುತ್ತದೆ. ನಮಗೆ ನೇರವಾಗಿ ಏನು ಹೇಳಲಿಕ್ಕೆ ಆಗಲ್ಲ. ಸಿಟ್ಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಇನ್ನೋರ್ವ ವ್ಯಕ್ತಿ ಹತ್ರ ಸಂಪರ್ಕ ಮಾಡಲಿಕ್ಕೆ, ಸಂಭಾಷಣೆ ಮಾಡಲಿಕ್ಕೆ, ಏನಾದರೂ ನೇರವಾಗಿ ಮಾಡಲಿಕ್ಕೆ ನಮಗೆ ಅದು ತಡೆಗಟ್ಟುತ್ತದೆ, ಬಾಯಿ ಕಟ್ಟುತ್ತದೆ. ಅದೇ ಪ್ರಕಾರ ಒಂದು ವೇಳೆ ಯಾರ ಹತ್ರ ಕೂಡ ನಾವು ವೈರತ್ವವನ್ನು ಇಟ್ಟುಕೊಳ್ಳುವುದಂತ ಹೇಳಿದರೆ ದೇವರಲ್ಲಿ ಪರೋಕ್ಷವಾಗಿ ವೈರತ್ವವನ್ನು ಇಟ್ಟುಕೊಂಡ ಹಾಗೆ. ಅಂತಹ ಸಂದರ್ಭದಲ್ಲಿ ದೇವರಲ್ಲಿ ನಮಗೆ ವೈರತ್ವ ಇದ್ದರೆ ನಾವು ಹೇಗೆ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ? ನಮ್ಮ ಪ್ರಾರ್ಥನೆ ದೇವರು ಹೇಗೆ ಅದನ್ನು ಒಪ್ಪಿಕೊಳ್ಳುತ್ತಾರೆ? ಅದಕ್ಕಾಗಿ ಹಲವಾರು ಬಾರಿ ನಮ್ಮ ಜೀವನದಲ್ಲಿ ನಾವು ಬೇಡಿದ್ದು ನಮಗೆ ಸಿಗುವುದಿಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಪ್ಪೇನು ಮಾಡ್ತಾರೆ ಅವರು ಜೀವನದಲ್ಲಿ, ಎಲ್ಲರೂ ಕೂಡ ಮಾಡ್ತಾರೆ. ಅದೇನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಅವರು ಅಲ್ಲೇ ಮರೆತು ಬಿಡ್ತಾರೆ. ಹೃದಯ ಆಳದಿಂದ ಅವರು ಪ್ರಾರ್ಥನೆ ಮಾಡುತ್ತಾರೆ, ಕಣ್ಣಿನಲ್ಲಿ ನೀರು ಇಳಿಯುತ್ತದೆ. ಕಷ್ಟದಲ್ಲಿ ಅವರಿದ್ದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ಅವರ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ ಪ್ರಿಯರೇ. ಅದಕ್ಕೆ ನಾವು ಮಾಡುವಂಥ ಪ್ರಾರ್ಥನೆ ಫಲಪ್ರದಾಯಕವಾಗಬೇಕಿದ್ರೆ ನಾವು ಮಾಡುವಂಥ ಪ್ರಾರ್ಥನೆ ಅದು ಭಕ್ತಿಯುಳ್ಳದಾಗಬೇಕು, ನಂಬಿಕೆ ಉಳ್ಳದ್ದಾಗಬೇಕು, ವಿಶ್ವಾಸಭರಿತವಾಗಬೇಕು. ಪ್ರಿಯರೇ, ಈ ಸಂದೇಶವನ್ನು ಯೇಸು ಸ್ವಾಮಿ ನಮಗೆ ಇವತ್ತು ನೀಡುವಾಗ ನಾವು ಇವತ್ತು ಪ್ರಾರ್ಥಿಸುವ, ನಮ್ಮ ಅಂತರಂಗದಲ್ಲಿರುವಂಥ ಗುಡ್ಡಗಳನ್ನು ಹೊರಕ್ಕೆ ತಳ್ಳಿ ಹಾಕಲು,
ಯಾವುದೇ ರೀತಿಯ ಗುಡ್ಡಗಳಿರ್ಬೋದು, ಸ್ವಾರ್ಥದ್ದು ಗುಡ್ಡ ಅಥವಾ ವೈರತ್ವದ್ದು ಅಥವಾ ಕೆಟ್ಟ ಯೋಚನೆಗಳದ್ದು, ಇತರ ಬಗ್ಗೆ ದೂಷಣೆ ಹೇಳುವಂಥದ್ದು ಏನೇ ಇರಬಹುದು, ಕೆಟ್ಟ ಗುಣಗಳು, ಆ ಗುಡ್ಡಗಳು ನಮ್ಮ ಒಳಗಿದ್ದರೆ ಅವುಗಳನ್ನು ನಾವು ಹೊರಕ್ಕೆ ತಳ್ಳಿ ಹಾಕುವ. ಯಾಕೆಂತ ಹೇಳಿದರೆ ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರ ಮಕ್ಕಳಾಗಿ ಪ್ರಾರ್ಥಿಸಬೇಕು. ಮಕ್ಕಳು ಯಾವ ರೀತಿ ದೇವರಲ್ಲಿ ತಮ್ಮ ತಂದೆ ತಾಯಿಯರ ಹತ್ರ ಬೇಡುತ್ತಾರೆ, ಮತ್ತು ತಂದೆ ತಾಯಿ ಕಷ್ಟವಾದರೂ ಕೂಡ ಮಕ್ಕಳಿಗೆ ನೀಡುತ್ತಾರೆ, ಅದೇ ಪ್ರಕಾರ ನಮ್ಮ ಹೃದಯ ನಮ್ಮ ಮನಸ್ಸು ಶುದ್ಧವಾಗಿರಲಿ. ಆಗ ನಾವು ಮಾಡುವಂಥ ಪ್ರಾರ್ಥನೆ ದೇವರು ಕೇಳ್ತಾರೆ ಮತ್ತು ನಮಗೆ ಕೊಡುತ್ತಾರೆ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನಾವು ಮಾಡುವಂಥ ಪ್ರಾರ್ಥನೆ ಫಲದಾಯವಾಗಬೇಕಿದ್ರೆ ನಮ್ಮ ಪ್ರಾರ್ಥನೆ ಅದು ವಿಶ್ವಾಸಭರಿತವಾಗಬೇಕಂತ ನಮಗೆ ಹೇಳಿದ್ದಾರೆ. ನಮ್ಮ ಅಂತರಂಗದಲ್ಲಿರುವಂಥ ಎಲ್ಲ ಅಡೆತಡೆಗಳನ್ನು ಇವತ್ತಿನ ದಿವಸ ನಾವದನ್ನು ತಳ್ಳಿ ಹಾಕಲು, ಮುರಿದು ಹಾಕಲು ಬೇಕಾದಂತಹ ಒಂದು ಗಟ್ಟಿ ಮನಸ್ಸು ನಮಗೆ ಬೇಕಂತ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಈ ಕೃಪೆಯನ್ನು ನಮಗೆ ಒದಗಿಸಿರಿ ಕರ್ತರೆ. ನಿಮ್ಮ ಕೃಪೆಯ ವರದಿಂದಾಗಿ ನಮ್ಮ ಅಂತರಂಗದಲ್ಲಿ ಅಡಗಿರುವಂತಹ ವೈರತ್ವ, ದ್ವೇಷವನ್ನು ನಾವು ಹೊರಕ್ಕೆ ತಳ್ಳಿ ಹಾಕಲು ಬೇಕಾದಂಥ ಆಶೀರ್ವಾದಗಳನ್ನು ನೀಡಿರಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬರಿಗೆ ಕೂಡ ನಿಮ್ಮ ಆಶೀರ್ವಾದವನ್ನು ನೀಡಿರಿ. ಅವರಿಗೆ ಬೇಕಾದಂಥ ಆರೋಗ್ಯ, ಮನಸ್ಸಿಗೆ ಬೇಕಾದಂಥ ನೆಮ್ಮದಿ, ಅವರ ಕುಟುಂಬಗಳಿರುವಂಥ ಎಲ್ಲ ಆಗು ಹೋಗುಗಳು ನಿಮ್ಮ ಇಚ್ಛೆಯ ಪ್ರಕಾರ ನಡೆಯಲಿ ಅಂತ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.